ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ಯುವಕರ ಭವಿಷ್ಯಕ್ಕೆ ಕಂಟಕವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಜಾ ಹೇಳಿದ್ದಾರೆ. ಅವರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, 18 ವರ್ಷ ಪ್ರಾಯದ ಯುವಕರು ಸೇನೆಗೆ ಸೇರಿದ್ದಲ್ಲಿ ಅವರ ಶಿಕ್ಷಣದ ಹಕ್ಕು ಮೊಟಕುಗೊಳ್ಳಲಿದೆ. ಸೇನೆಯಲ್ಲಿ ಸುಮಾರು 4 ವರ್ಷಗಳ ಬಳಿಕ ಹೊರಬರಲಿರುವ 75% ಮಂದಿಯ ಭವಿಷ್ಯಕ್ಕೆ ಪೂರಕ ಭದ್ರತೆಯು ಈ ಯೋಜನೆಯಲ್ಲಿ ಸ್ಪಷ್ಟಪಡಿಸಿಲ್ಲ. ಇದರಿಂದ ಅವರು ಮುಂದಿನ ಭವಿಷ್ಯಕ್ಕೆ ಉದ್ಯೋಗಕ್ಕಾಗಿ ಏನು ಮಾಡಬೇಕು, ಪಿಯುಸಿ ವಿದ್ಯಾರ್ಹತೆಯಲ್ಲಿ ಅವರು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆಗಳಿಗೆ ಈ ಯೋಜನೆಯಲ್ಲಿ ಉತ್ತರವಿಲ್ಲ. ಹಾಗಾಗಿ ಇದನ್ನು ವಿರೋಧಿಸಿ ಎಐಸಿಸಿ ಕೆಪಿಸಿಸಿ ಮಾರ್ಗದರ್ಶನದಂತೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೂನ್ 27ರಂದು ಸತ್ಯಾಗ್ರಹ ನಡೆಯಲಿದೆ. ರಾಜ್ಯದ ವಿಧಾನಸಭಾ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದು ಸತ್ಯಾಗ್ರಹ ನಡೆಸುವಂತೆ ಸೂಚನೆ ನೀಡಲಾಗಿದೆ. ಶಿರಸಿಯ ಸತ್ಯಾಗ್ರಹದಲ್ಲಿ ನಾನು ಭಾಗವಹಿಸಲಿದ್ದೇನೆ ಎಂದು ಅವರು ಹೇಳಿದರು. ಈಗ ನಡೆಯುವಂತಹ ಕೇಂದ್ರದ ಬಿಜೆಪಿ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲದಲ್ಲಿ 27 ತಾರೀಕಿನಂದು ಅಂದರೆ ಸೋಮವಾರದಂದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಎಐಸಿಸಿ ಮತ್ತು ಕೆಪಿಸಿಸಿ ನಿರ್ಧಾರ ಮಾಡಿದೆ. ಅದರಂತೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಒಂದು ಸತ್ಯಾಗ್ರಹ ಪ್ರತಿಭಟನೆ ನಡೆಯುತ್ತದೆ. ಜಿಲ್ಲಾ ಕಾಂಗ್ರೆಸ್ಸಿನ ಮತ್ತು ಕೆಪಿಸಿಸಿಯ ಪದಾಧಿಕಾರಿಗಳಾದ ನಮಗೆ ಕಾಂಗ್ರೆಸ್ಸಿನ 40 ರಾಜ್ಯ ಉಪಾಧ್ಯಕ್ಷರುಗಳು ಮತ್ತು 139 ಜನರಲ್ ಸೆಕ್ರೆಟರಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರವರಿಗೆ ಅಲಾಟ್ಮೆಂಟ್ ಮಾಡಿದಂತಹ ಕ್ಷೇತ್ರಗಳಲ್ಲಿ ಉಪಸ್ಥಿತರಿದ್ದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳೋ ಸೂಚನೆಯನ್ನು ನೀಡಲಾಗಿದೆ. ತಮಗೆಲ್ಲರಿಗೂ ತಿಳಿದಂತೆ ಈ ಯೋಜನೆ ಜಾರಿಗೆ ತಂದರೆ ಬಹುಶಃ ಬರೀ 4 ವರ್ಷಗಳ ಕಾಲ ಸೈನ್ಯಕ್ಕೆ ಸೇರ್ಪಡೆಗೊಂಡು ತದನಂತರ ಅವರ ಜೀವನ ಅತಂತ್ರ ಆಗುವಂಥ ಪರಿಸ್ಥಿತಿಗೆ ಬರುವ ಎಲ್ಲ ಸಾಧ್ಯತೆಗಳು ಈ ಸ್ಕೀಮ್ನಲ್ಲಿ ಇರುವುದರಿಂದ ಮತ್ತು 18ರಿಂದ 22 ವರ್ಷದ ವಯಸ್ಸಿನ ಒಳಗಡೆ ಯಾರು ಮಿಲಿಟರಿಗೆ ಅಥವಾ ಸೇನೆಗೆ ಸೇರ್ತಾರೆ ಅವರು ತಮ್ಮ ಭವಿಷ್ಯವನ್ನು ಮುಂದಕ್ಕೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅವರಿಗೆ 75% ಯಾರು ಸೇರ್ಪಡೆಗೊಳ್ತಾರೆ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ 18 ವರ್ಷದ ಪ್ರಾಯದವರೆಗೆ ಅವರಿಗೆ ಪಡೆಯಲಿಕ್ಕೆ ಆಗತಕ್ಕಂಥ ವಿದ್ಯಾಭ್ಯಾಸ ಬರೀ ಪಿಯುಸಿ ಮಟ್ಟ ಮಾತ್ರ ಅಲ್ವಾ, ಪಿಯುಸಿವರೆಗೆ ಮಾತ್ರ. ಉಳಿದ ಶಿಕ್ಷಣವನ್ನು ಅವರು ಮುನ್ನಡೆಸಬೇಕೋ ಬೇಡವೋ ಅಂತೇಳುವಂಥದ್ದು ಅವರ ಜೀವನದ ಪ್ರಮುಖವಾದಂಥ ವಿದ್ಯಾಭ್ಯಾಸ ಮಾಡುವಂಥ ವರ್ಷಗಳು ಏನಿದ್ದಾವೆ ಆ ವರ್ಷಗಳು ಅವರು ಸೇನೆಯಲ್ಲಿ ಕಳೆದರೆ ಮತ್ತೆ ಅವರಿಗೆ ಶಿಕ್ಷಣ ಮುಂದುವರಿಸುವಂಥ ಮಟ್ಟದಲ್ಲಿಯೂ ಅವರು ಇರುವುದಿಲ್ಲ. ಅವರ ಆರ್ಥಿಕ ಪರಿಸ್ಥಿತಿಯೂ ಕೂಡ ಮನೆಯಿಂದ ಒಮ್ಮೆ ಹೊರಗೆ ಹೋದ ಮೇಲೆ ಮತ್ತೆ ಅವರು ಬಂದು ಮನೆಯವರ ಆಶ್ರಯ ಪಡೆಯಲೂ ಆಗುವುದಿಲ್ಲ. ಹಾಗಾಗಿ ಈ ವಯಸ್ಸಿನಲ್ಲಿ ನೀವು ಯಾರನ್ನ ಉದ್ಯೋಗಕ್ಕೆ ತೆಗೆದುಕೊಳ್ತೀರೋ ಅವರು ಅವರ ಜೀವನದ ಉಳಿದ ಅವಧಿ ಅಂದರೆ 18ರಿಂದ ಇನ್ನೂ 70 ವರ್ಷ ಅಂತ ತೆಗೆದುಕೊಂಡ್ರೆ ಅಥವಾ 80 ವರ್ಷ ಅಂತ ಜೀವನಾವಧಿ ತೆಗೆದುಕೊಂಡ್ರೆ ಮತ್ತೆ ಉಳಿದಂಥ 62 ವರ್ಷಗಳ ಕಾಲ ಅವರು ಏನು ಮಾಡಬೇಕು ಅಂತ ಹೇಳುವುದರ ಬಗ್ಗೆ ಇವತ್ತು ಚಿಂತನೆ ಇರತಕ್ಕಂಥದ್ದು ಯುವಕರದು ಯುವತಿಯರದು. Fledge Institution of Aviation and Hospitality. Fly ahead. Global experts in aviation and training solutions. Courses offered: Diploma in Aviation Management and Hospitality, Certification in Amadeus Reservation and Ticketing System, Commercial Pilot License Highlights. 4,500 plus students trained and placed. Admissions open. Branch office: Fledge Institute of Aviation and Hospitality, 3rd floor, PVS Southern, PVS Circle, Kodiyalbail, Mangaluru. Website: www.fledgeaviation.com.